ದೇವಾ ದೇವಾದಿದೇವ ಜೀವ ಕುಸುಮಾವಿದು ಮೀಸಲು ನಿನಗೆ ನೇಸರನ ಹಂಗಿರಣ ಮೂಡುವ ಮುನ್ನ ಸುಳಿಯುವ ತಂಗಾಳಿ ಸೂಸುವ ಮುನ್ನ ಉದ್ಧರಿಸು ದೇವಾ ದೇವಾದಿದೇವ ಉದ್ಧರಿಸು ದೇವಾ ದೇವಾದಿದೇವ ಉದ್ಧರಿಸು ದೇವಾ ದೇವಾದಿದೇವ. ಶುಭ ಮುಂಜಾನೆಯ ಶುಭಾಶಯಗಳು. ನಾವೆಲ್ಲರೂ ಸಮಾನ ಪ್ರತಿಭೆಯನ್ನು ಹೊಂದಿಲ್ಲ, ಆದರೆ ನಮ್ಮ ಎಲ್ಲ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು ಸಮಾನ ಅವಕಾಶವಿದೆ ಎನ್ನುವ ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಅರ್ಥಗರ್ಭಿತ ಮಾತಿನಂತೆ ಈಗ ತಾನೇ ವಿದ್ಯಾರ್ಥಿಗಳಲ್ಲಿ ಮೊಳಕೆಯೊಡೆದು ಸುಂದರವಾಗಿ, ಸುಮಧುರವಾಗಿ, ಕೋಮಲವಾಗಿ ನಳಿಸುತ್ತಾ ಕಂಗೊಳಿಸುತ್ತಾ ಅರಳಿ ಬೆಳೆಯುತ್ತಿರುವ ಪ್ರತಿಭೆಯನ್ನು ಗುರುತಿಸಿ, ಪ್ರೋತ್ಸಾಹಿಸಿ, ಪೋಷಿಸಿ ಅಂತಹ ಪ್ರತಿಭೆ ಹೆಮ್ಮರವಾಗಿ ಬೆಳೆದು ಈ ನಾಡಿಗೆ ಅದ್ಭುತವಾದ ಕೊಡುಗೆಯನ್ನು ನೀಡುವಂತಾಗಲು ನಮ್ಮ ಶಿಕ್ಷಣ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ 2018-19ನೇ ಸಾಲಿನ ಪಿಲಾರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಇಲ್ಲಿ ಆಯೋಜಿಸಲು ಅನುವು ಮಾಡಿ ಕೊಟ್ಟಿರುವುದು ನಮ್ಮೆಲ್ಲರ ಭಾಗ್ಯ ಎನ್ನುತ್ತಾ ಆತ್ಮೀಯವಾಗಿ ಸ್ವಾಗತಿಸಿದಂಥ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲರನ್ನು ಮಗದೊಮ್ಮೆ ಸ್ವಾಗತಿಸುತ್ತಾ ಊರಿನ ಮಹಾಜನರನ್ನು ಸಹ ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣ ಮಾಡಿದಂಥ ಶ್ರೀಮತಿ ಶೋಭಾ ಟೀಚರ್ ನಿಮಗೂ ಸಹ ಸ್ವಾಗತ. ಈಗ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾ ಇದ್ದಾರೆ ನಮ್ಮ ಕ್ಲಸ್ಟರ್ ಮಟ್ಟದ ಅಧಿಕಾರಿಯಾದಂಥ CRP ಆದಂಥ ಕವಿತಾ ಮೇಡಮ್ ರವರು. ಇದರ ಬಗ್ಗೆ ಒಂದೆರಡು ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಭಾ ಕಾರಂಜಿ ಇದೊಂದು ಮಹತ್ವವಾದ ಕಾರ್ಯಕ್ರಮ ಆಗಿದ್ದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇದೊಂದು ಪೂರಕವಾದ ಕಾರ್ಯಕ್ರಮವಾಗಿದೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು 2002ನೇ ಸಾಲಿನಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವು ಶಿಕ್ಷಣ ಕ್ಷೇತ್ರದಲ್ಲಿ ಕಲೆಗಳನ್ನು ಉತ್ತೇಜಿಸುವ ಮೂಲಕ ಶಾಲಾ ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಒಂದು ಉತ್ತಮ ವೇದಿಕೆಯಾಗಿದೆ. ಇದರಲ್ಲಿ 1ರಿಂದ 4, 5ರಿಂದ 7 ವಿಭಾಗದ ಸ್ಪರ್ಧೆಗಳು ನಡೆಯುತ್ತದೆ. ಇದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಂದ ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ, ತಾಲೂಕು ಮಟ್ಟ ಹಂತಕ್ಕೆ ಕಳಿಸಲಾಗ್ತದೆ. ಇದರಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ಪ್ರಥಮ, ದ್ವಿತೀಯ, ತೃತೀಯಕ್ಕೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಕಲೋತ್ಸವ ಮತ್ತು ವೈಯಕ್ತಿಕ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯುತ್ತದೆ. ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮಕ್ಕಳೆಲ್ಲ ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ. ಇವತ್ತು ಮಕ್ಕಳ ಪ್ರತಿಭೆಯನ್ನು ತೋರಿಸುವಂಥ, ಅವರಲ್ಲಿ ಯಾವೆಲ್ಲ ಪ್ರತಿಭೆಗಳು ಅಡಗಿದೆಯೋ ಅದನ್ನು ತೋರಿಸುವಂಥ ಕಾಲ ಇವತ್ತಾಗಿದೆ. ಈಗಿನ ಕಾಲದಲ್ಲಿ, ಮುಂಚಿನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಈ ಒಂದು ಕಾರ್ಯಕ್ರಮ ಇರಲಿಲ್ಲ. ಆದರೂ ಇಷ್ಟೊಂದು ಉತ್ತೇಜನ ಕೊಡುವಂಥ ಇದು ಇರಲಿಲ್ಲ, ಕಾರ್ಯಕ್ರಮ ಇರಲಿಲ್ಲ. ಈಗಿನ ಮಕ್ಕಳಿಗೆ ಅವರವರ ಪ್ರತಿಭೆಯನ್ನು ತೋರಿಸುವಂಥ ಅನೇಕ ಕಾರ್ಯಕ್ರಮಗಳು ಒಂದು ಸರ್ಕಾರ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ತದೆ, ಹಾಗೂ ಸಂಘ ಸಂಸ್ಥೆಯ ಮಟ್ಟದಲ್ಲೂ ಕಾರ್ಯಕ್ರಮ ಆಗ್ತದೆ. ಹಾಗಾಗಿ ಈ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ
ಇಲ್ಲಿ ನೀವು ಬಹುಮಾನ ತಗೊಂಡ್ರೆ ಸಾಕಾಗಲಿಕ್ಕಿಲ್ಲ. ಇನ್ನೂ ಕೂಡ ಮುಂದೆ ಹೋಗಿ ನಿಮ್ಮ ಪ್ರಯತ್ನವನ್ನು ಇನ್ನೂ ಕೂಡ ಮುಂದುವರಿಸಬೇಕಾಗಿ ಹೇಳುತ್ತಾ, ಹಾಗೂ ಅದರೊಟ್ಟಿಗೆ ನಿಮ್ಮ ಗುರಿಯೊಂದಿಗೆ ಹಿಂದೆ ಗುರು ಇದ್ದು ಹಾಗೂ ಗುರುವಿನೊಟ್ಟಿಗೆ ಅವರ ಪೋಷಕರು ಅವರಿಗೆ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ಕೊಟ್ಟು ಒಳ್ಳೆ ರೀತಿಯಲ್ಲಿ ಅವರನ್ನು ಬೆಳೆಸಬೇಕಾಗಿ ನಿಮ್ಮಲ್ಲಿ ಕೊಠಡಿ ಸಂಖ್ಯೆ 4ಕ್ಕೆ ಜಡ್ಜಸ್ ಹೋಗಲಿಲ್ಲ, ದಯವಿಟ್ಟು ಹೋಗಬೇಕಾಗಿ ವಿನಂತಿ. ನಿಮ್ಮಲ್ಲಿ ವಿನಂತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಒಂದು ಕಾಲ್ಪನಿಕವಾಗಿ ಒಂದು ಶೂ ಅನ್ನು ನಾವು ಒಂದು 4 ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಸಾಂಕೇತಿಕವಾಗಿ 4 ಮಕ್ಕಳು ಹೆಸರು ಕರೆದವರು ದಯವಿಟ್ಟು ಮುಂದೆ ಬರಬೇಕು. ವೇದಿಕೆಯಲ್ಲಿದ್ದಂತಹ ಗಣ್ಯರು ಈ ಮಕ್ಕಳಿಗೆ ಈ ಶೂ ಅನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಶ್ರೀ ಅನಿಲ್ ಬಗಂಬಿಲ್ ಅವರು ಈ ಶೂ ಅನ್ನು ಒಂದು ಮಗುವಿಗೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಶಸ್ವಿನಿ ಬಾ ಮಗು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ BRP ಅವರು ಒಂದು ಮಗುವಿಗೆ ಶೂ ಅನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಹಿರಿಯ ಶಿಕ್ಷಕಿ ಇದ್ದಾರೆ ನಮ್ಮೊಂದಿಗೆ, ಅವರು ಒಂದು ಮಗುವಿಗೆ ನಮ್ಮ SCMC ಅಧ್ಯಕ್ಷರು ಒಂದು ಮಗುವಿಗೆ ಶ್ರೀದ ಆದಮ್ರವರು ಒಂದು ಮಗುವಿಗೆ ಕೊಡಬೇಕಾಗಿ ವಿನಂತಿ. ಶೂ ವಿತರಿಸಿದಂತ ಎಲ್ಲ ಗಣ್ಯ ಮಕ್ಕಳೇ ಹಾಗೂ ಸಾರ್ವಜನಿಕರು, ಪ್ರತಿಭಾ ಕಾರಂಜಿಗೆ ಎಲ್ಲರಿಗೂ ಶುಭ ಹಾರೈಸ್ತಾ ಒಳ್ಳೆಯ ಪ್ರತಿಭೆಗೆ ಅವಕಾಶ ಸಿಗಲಿ, ನಮ್ಮ ವಲಯದ ಮಕ್ಕಳ ಪ್ರತಿಭೆ ಹೊರಸೂಸಲಿ, ಹಾಗೂ ದೇವರು ಈ ದಿನ ಸಂಜೆ ತನಕ ಮಳೆ ಬರದೆ ಒಳ್ಳೆಯ ರೀತಿಯಲ್ಲಿ ಪ್ರತಿಭಾ ಕಾರಂಜಿ ಆಗಲಿ ಅಂತ ಪಿಲಾರು ಕ್ಲಸ್ಟರಿನ ಎಲ್ಲ ಶಿಕ್ಷಕರಿಗೆ, ಮಕ್ಕಳಿಗೆ ಆ ದೇವರು ಈ ದಿನದ ಒಂದು ಒಳ್ಳೆಯ ಆರೋಗ್ಯ ಹಾಗೂ ಮುಂದೆಯೂ ಕೂಡ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಶುಭ ಹಾರೈಸ್ತಾ ಇಲಾಖೆಯ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಒಳ್ಳೆಯದಾಗಲಿ. ಜೈ ಹಿಂದ್. ಈ ವರ್ಷ ನಮಗೆ ಪ್ರತಿಭಾ ಕಾರಂಜಿ ಎಂಬ ಈ ಒಂದು ಉದ್ದೇಶದಲ್ಲಿ ಮಕ್ಕಳನ್ನು 17 ಶಾಲೆಯ ಮಕ್ಕಳನ್ನು ಸೇರಿಸಿಕೊಂಡು ಪ್ರತಿಭೆಗೆ ಮೂಲತವಾಗಿರುವಂಥ ಯಾವುದೇ ಮಕ್ಕಳಲ್ಲಿ ಮೂಲ ಪ್ರತಿಭೆ ಎದ್ದು ಕಾಣುವಲ್ಲಿ ಎಲ್ಲ ಅವಕಾಶಗಳು ದೊರಕುವ ರೀತಿಯಲ್ಲಿ ನಮ್ಮ ಶಾಲೆಯಿಂದ ಬೇಕಾದಷ್ಟು ಸೌಕರ್ಯವನ್ನು ಮಾಡುತ್ತಾ ಸರ್ಕಾರದ ಯಾವುದೇ ವಿದ್ಯಾಧಿಕಾರಿಗಳ ಸೂಚನೆಯಂತೆ ನಡೀಲಿಕ್ಕೆ ಬರುವ ಪ್ರಯತ್ನದೊಂದಿಗೆ ನಮ್ಮ ಊರಿನ ಶಾಲೆಯ ಸುತ್ತಮುತ್ತಲಿರುವವರು ಹಾಗೂ ಊರಿನ ಸಂಸ್ಥೆಯವರನ್ನೆಲ್ಲ ಹಾಗೆ ಹಿತೈಷಿಗಳನ್ನೆಲ್ಲ ಸೇರಿಸಿಕೊಂಡು ಈ ಶಾಲೆಯಿಂದ ಎಷ್ಟಾಗುವ ಸಾಧ್ಯತೆಗಳನ್ನು ಮಾಡುವ ಜೊತೆಗೆ ಎಲ್ಲರಲ್ಲಿ ಒಂದು ಪ್ರಾರ್ಥನೆ, ತಮ್ಮ ಯಾವುದೇ ಸ್ಪರ್ಧೆಗಳಲ್ಲಿ ಮಾತ್ರ ಅವರು ಸ್ಪರ್ಧಾರ್ಥಿಗಳಾಗಿರಲಿ, ಉಳಿದವರಲ್ಲಿ ನಮ್ಮ ಊರಿನವರು, ನಮ್ಮ ಉಳ್ಳಾಲದವರು, ನಮ್ಮ ಕೋಟೆಕಾರನವರು, ನಮ್ಮ ದೇಶದವರು ಎಂಬ ಭಾವನೆಯಿಂದ ಎಲ್ಲ ಕೆಲಸಕ್ಕೆ ನಾವು ಒಗ್ಗಟ್ಟಿನಲ್ಲಿ ದುಡಿದರೆ ಮಾತ್ರ ಆ ಕೆಲಸವು ನೇರವಾಗುತ್ತಾ ಇದೆ. ಆದ ಕಾರಣ ಇವತ್ತು ಮಕ್ಕಳಾಗಲಿ, ಹಿರಿಯರಾಗಲಿ, ದೊಡ್ಡವರಾಗಲಿ ಯಾವುದೇ ಒಂದು ತೀರ್ಮಾನಕ್ಕೆ ಬರುವುದಕ್ಕಿಂತ ಮೊದಲು ಮಗುವಿಂದ ಹಿಡಿದು ಹಿರಿಯವರಿಗೆ ಗೌರವಿಸೋದನ್ನು ಮೊದಲು ಕಲಿಸಿಕೊಳ್ಳೋಣ. ಅದೇ ರೀತಿಯಲ್ಲಿ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳದೆಷ್ಟೋ ಮಂದಿ ಇದ್ದಾರೆ, ಕಲಿಯುವಂಥ ವಿದ್ಯಾರ್ಥಿಗಳಿದ್ದಾರೆ. ಮುಂದೆ ಈ ಶಾಲೆಗೆ, ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆದ ಕಾರಣ ಒಂದು ಪ್ರಾರ್ಥನೆ, ಸ್ಪರ್ಧೆ ಎಂಬುದು ಶಾಲೆಗಳಿಗೆ ಬೇಡ. ಮಕ್ಕಳನ್ನು ಸೇರಿಸುವಲ್ಲಿ
ಸ್ಪರ್ಧೆ ಎಂಬುದು ಸ್ವಯಂ ಸ್ಫೂರ್ತಿಯಿಂದ ಯಾವುದನ್ನೇ ಒಬ್ಬ ಅರ್ಹನಾಗಿರುತ್ತಾನೋ ಆ ವಿಧಾನದಲ್ಲಿ ಒಂದು ತಲಕ್ಕೆ ಚಿನ್ನವನ್ನಾದರೂ ಕೂಡ ಕಲ್ಲಿಯೇ ಉಜ್ಜಿ ಅದರ ಹೇಗೆ ಚಿನ್ನವೆಂಬುದಾಗಿ ಒಂದು ಸಲ ನೋಡೋದು, ದಿವಸ ಆಗಲು ಚಿನ್ನವನ್ನು ಉಜ್ಜಿದರೆ ಚಿನ್ನವು ಸವೆದು ಹೋಗುತ್ತದೆ. ಆದ ಕಾರಣ ಸ್ಪರ್ಧೆ ಎಂಬುದು ನಮ್ಮೊಳಗಿದ್ದಂಥ ಯಾವುದೇ ಪ್ರತಿಭೆಯನ್ನು ತೋರಿಸಲಿಕ್ಕೆ ಇರಲಿ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆದಾಗ ಇದಕ್ಕಿಂತ ಮೊದಲು ಕೂಡ ಇಲ್ಲಿದ್ದ ಸಭೆಯಲ್ಲಿದ್ದಂಥ ಅಧ್ಯಕ್ಷರಾಗಲಿ, ಉಳಿದ ಆದಮಾಕಾಗಲಿ, ಉಳಿದ ನಮ್ಮ ಶಬರಿಯವರಾಗಲಿ, ನಮ್ಮ ಸುತ್ತಮುತ್ತಲಿದ್ದ ಸಂಸ್ಥೆ ರೋಹಿತ್ ಇತ್ಯಾದಿಗಳು ಎಲ್ಲರೇ ಆಗಲಿ ಶಾಲೆಗೆ ಪುಸ್ತಕ ಸ್ವಲ್ಪ ಕೊಡುವ ಮಟ್ಟಿನಲ್ಲಿ ಆದರೂ ಕೂಡ ಸಹಕರಿಸಿದ್ದು, ಈ ಸಹಕಾರವನ್ನು ಕೂಡ ನಾವು ಶಾಲೆಯಲ್ಲಿ ಸ್ವೀಕರಿಸಿದ್ದೇವೆ. ಅದೇ ರೀತಿಯಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುವುದೊಂದೇ, ಸಹಕಾರವನ್ನು ವಹಿಸುವ ಸರ್ಕಾರದ ಸಹಕಾರವನ್ನು ಪುಕ್ಕಟೆ ಎಂಬುದಾಗಿ ಗ್ರಹಿಸಿಕೊಳ್ಳದೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರದಲ್ಲಿ ಸಿಗುವಂಥ ಸಹಕಾರವನ್ನು ಪಡೆದುಕೊಂಡು ಮಕ್ಕಳ ಭವಿಷ್ಯತ್ತಿಗಾಗಿ ಶಾಲೆಯ ಯಾವುದೇ ಶಾಲೆಯಲ್ಲಿರುವಂಥ ನಿರ್ವಾಹಕರಾಗಲಿ, ಅಧ್ಯಾಪಕರಾಗಲಿ, ಮುಖ್ಯ ಶಿಕ್ಷಕರಾಗಲಿ, HMC ಅಧ್ಯಕ್ಷರಾಗಲಿ ಇವರು ಮಾತ್ರ ಈ ಶಾಲೆಗೆ ಸರಿಯಾದ ವ್ಯಕ್ತಿಗಳು ದುಡಿಯಲಿಕ್ಕೆ ಅವರಿದ್ದಾರಲ್ಲ ಅಂತ ಗ್ರಹಿಸಿಕೊಳ್ಳದೆ ಒಮ್ಮನಸ್ಸಿನಿಂದ ಈ ಶಾಲೆಯನ್ನು ಇನ್ನು ಮುಂದಕ್ಕೆ ಬೆಳೆಸುವಲ್ಲಿ ನಿಮ್ಮೆಲ್ಲರೂ ಕೂಡ ಸಹಕಾರ ಬೇಕು. ಈವರೆಗೆ ಸಹಕಾರ ಕೊಟ್ಟವರಿಗೆ ಕೂಡ ಒಂದು ರೀತಿಯ ಕೃತಜ್ಞತೆಯನ್ನು ಹೇಳುತ್ತಾ ಮುಂದಿನ ಸಹಕಾರವನ್ನು ಬಯಸುತ್ತಾ ನನ್ನ ಮಾತಿಗೆ ವಿರಾಮಿಸುತ್ತೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ಕೋಟೆಕಾರ್ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀಮಾನ್ ಅನಿಲ್ ಬಗಂಬಿಲ ಇವರಿಗೆ ಕೂಡ ನಮ್ಮ ಶಾಲೆ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಮೋಹನ್ ಬಲ್ಯ ಮಾಡೂರು ವಾರ್ಡ್ ಕೌನ್ಸಿಲರ್ ಇವರಿಗೆ ಕೂಡ ನಮ್ಮ ಶಾಲೆ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶಬರಿ ಫ್ರೆಂಡ್ಸ್ ಇದರ ಅಧ್ಯಕ್ಷರಾದ ಶ್ರೀಮಾನ್ ನವೀನ್ ಕೋಟೆಕಾರ್ ಇವರಿಗೆ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಸಂಘಟನಾ ಕಾರ್ಯದರ್ಶಿಯಾದ ಲತೀಶ್ ಕುಲಾಲ್ ಇವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ಆದಮ್ ಇವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕಿ ಶ್ರೀಮತಿ ವಿಜಯ್ ಕುಮಾರಿ ಜೋಶಿ ಇವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ STMC ಅಧ್ಯಕ್ಷರಾದ ಶ್ರೀಮಾನ್ ಹರಿಶ್ಚಂದ್ರ ನಾಯ್ಕ ಇವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಶಾಲಾಭಿಮಾನಿ ಶ್ರೀಮಾನ್ ರೋಹಿತ್ ಕುಲಾಲ್ ಇವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ತುಳಸಿ ಮೇಡಮ್ BRP ಇವರಿಗೆ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ವೀಣಾ ಮೇಡಮ್ ಕ್ಲಸ್ಟರ್ ತಲಪಾಡಿ CRP ತಲಪಾಡಿ ಕ್ಲಸ್ಟರ್ ಇವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪೌಷ್ಟಿಕಾಂಶಗಳಿಂದ ಕೂಡಿದ ಹಣ್ಣು, ತರಕಾರಿ, ಮೀನು, ಮಾಂಸ, ಮೊಟ್ಟೆ ಮುಂತಾದ ಆಹಾರ ಪದಾರ್ಥಗಳು ಹಿತಮಿತವಾಗಿ ಸೇವಿಸುವುದರಿಂದಲೂ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು. ಅಂಗಡಿಯ ರಾಸಾಯನಿಕ ಮಿಶ್ರಿತ ತಿಂಡಿ ತಿನಿಸುಗಳನ್ನು ತಿನ್ನಬಾರದು. ಆದಷ್ಟು ಬಿಸಿ ಆದ ನೀರನ್ನು ಕುಡಿಯುತ್ತಿರುವುದರಿಂದಲೂ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು ಮತ್ತು ಮನಸ್ಸನ್ನು ಶಾಂತಚಿತ್ತದಿಂದ ಇಟ್ಟುಕೊಳ್ಳುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು. ನಮ್ಮ ಆರೋಗ್ಯ ಧ್ಯಾನ ಅತ್ಯಂತ ಪರಿಣಾಮಕಾರಿ.
ಬಗಂಬೆಲ ಶಾಲೆ ಕೊಠಡಿ ನಂಬರ್ 2.